ಓಂ ಶಾಂತಿ. ಮುರುಳಿಯ ದಿನಾಂಕ 17/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯ ಮೇಲೆ ಪೂರ್ಣ ಗಮನ ಕೊಡಿ. ಇದರಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ. ಪ್ರಶ್ನೆ: ತಂದೆಯು ತಾವು ಮಕ್ಕಳ ಮೇಲೆ ಯಾವ ದಯೆ ತೋರುತ್ತಾರೆ? ಬಾಬಾ ತಿಳಿಸ್ತಾರೆ, ತಂದೆ ಮಕ್ಕಳ ಕಲ್ಯಾಣಕ್ಕಾಗಿ ಯಾವ ಆದೇಶವನ್ನ ನೀಡುತ್ತಾರೆಯೋ ಇದೇ ಅವರ ಕೃಪೆ ಆಗಿದೆ. ತಂದೆಯ ಮೊದಲ ಸಲಹೆ ಆಗಿದೆ, ಮಧುರ ಮಕ್ಕಳೇ, ದೇಹಿ ಅಭಿಮಾನಿಗಳಾಗಿ. ದೇಹಿ ಅಭಿಮಾನಿಗಳು ಬಹಳ ಶಾಂತವಾಗಿರ್ತಾರೆ. ಅವರಿಗೆ ಎಂದೂ ಉಲ್ಟಾ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ. ಪ್ರಶ್ನೆ: ಮಕ್ಕಳು ಪರಸ್ಪರರಲ್ಲಿ ಯಾವ ಚರ್ಚಾಗೋಷ್ಠಿಯನ್ನು ಮಾಡಬೇಕು? ಬಾಬಾ ತಿಳಿಸ್ತಾರೆ, ಯಾವಾಗ ತಿರುಗಾಡಲು ಹೋಗುತ್ತೀರೆಂದರೆ ನೆನಪಿನ ಸ್ಪರ್ಧೆ ಮಾಡಿ. ನಂತರ ಕುಳಿತು ಪರಸ್ಪರರಲ್ಲಿ ಚರ್ಚೆ ಮಾಡಿ. ಯಾರು ಎಷ್ಟು ಸಮಯ ತಂದೆಯನ್ನ ನೆನಪು ಮಾಡಿದೆವೋ ಇಲ್ಲಿ ನೆನಪಿಗಾಗಿ ಏಕಾಂತವು ಬಹಳ ಚೆನ್ನಾಗಿದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳನ್ನ ಕೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಏನ್ ಮಾಡ್ತಾ ಇದ್ದೀರಿ? ಆತ್ಮಿಕ ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಸತೋ ಪ್ರಧಾನರಾಗಿದ್ದೆವು, ಈಗ ತಮೋ ಪ್ರಧಾನರಾಗಿದ್ದೇವೆ. ಈಗ ಮತ್ತೆ ಬಾಬಾ ತಮ್ಮ ಶ್ರೀಮತದ ಅನುಸಾರ ನಾವು ಅವಶ್ಯವಾಗಿ ಸತೋ ಪ್ರಧಾನರಾಗಬೇಕಾಗಿದೆ. ಈಗ ಬಾಬಾ ತಾವು ಮಾರ್ಗವನ್ನ ತಿಳಿಸಿದ್ದೀರಿ. ಇದೇನೂ ಹೊಸ ಮಾತಲ್ಲ, ಹಳೆಯದಕ್ಕಿಂತ ಹಳೆಯ ಮಾತಾಗಿದೆ. ಎಲ್ಲದಕ್ಕಿಂತ ಹಳೆಯದು ನೆನಪಿನ ಯಾತ್ರೆಯಾಗಿದೆ. ಇದರಲ್ಲಿ ಶೋ ಮಾಡುವ ಮಾತಿಲ್ಲ. ಪ್ರತಿಯೊಬ್ಬರು ತಮ್ಮೊಳಗೆ ಕೇಳಿಕೊಳ್ಳಿ, ನಾವು ತಂದೆಯನ್ನ ಎಷ್ಟು ನೆನಪು ಮಾಡುತ್ತೇವೆ, ಎಷ್ಟು ಸತೋ ಪ್ರಧಾನರಾಗಿದ್ದೇವೆ, ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೇವೆ. ಯಾವಾಗ ಅಂತಿಮದಲ್ಲಿಯೂ ಅಂತಿಮವು ಬರುವುದೋ ಆಗ ಸತೋ ಪ್ರಧಾನರಾಗುತ್ತೀರಿ. ಅದರ ಸಾಕ್ಷಾತ್ಕಾರವಾಗುತ್ತಾ ಇರುವುದು. ಯಾರು ಏನೇ ಮಾಡಿದರೂ ತಮಗಾಗಿಯೇ ಮಾಡಿಕೊಳ್ಳುತ್ತಾರೆ. ತಂದೆ ಏನೂ ದಯೆ ತೋರುವುದಿಲ್ಲ. ತಂದೆಯು ಮಕ್ಕಳ ಕಲ್ಯಾಣಾರ್ಥವಾಗಿ ಮಕ್ಕಳಿಗೆ ಆದೇಶ ನೀಡುತ್ತಾರೆ. ಇದೇ ಅವರ ಕೃಪೆ ಆಗಿದೆ. ತಂದೆಯಂತೂ ಕಲ್ಯಾಣಕಾರಿ ಆಗಿದ್ದಾರೆ. ಕೆಲವು ಮಕ್ಕಳು ಉಲ್ಟಾ ಜ್ಞಾನದಲ್ಲಿ ಬಂದು ಬಿಡುತ್ತಾರೆ. ತಂದೆ ಸಹ ಇದನ್ನ ಅನುಭವ ಮಾಡ್ತಾರೆ. ದೇಹಾಭಿಮಾನಿಗಳು ಅಭಿಮಾನದಲ್ಲಿ ಇರ್ತಾರೆ. ದೇಹಿ ಅಭಿಮಾನಿಗಳು ಬಹಳ ಶಾಂತವಾಗಿರ್ತಾರೆ. ಅವರಿಗೆ ಎಂದೂ ಉಲ್ಟಾ ಸುಲ್ಟಾ ವಿಚಾರಗಳು ಬರೋದಿಲ್ಲ. ತಂದೆಯಂತೂ ಪ್ರತಿಯೊಂದು ಪ್ರಕಾರದಲ್ಲಿ ಪುರುಷಾರ್ಥ ಮಾಡಿಸ್ತಾರೆ. ಮಾಯೆಯೂ ಸಹ ಬಹಳ ಶಕ್ತಿಶಾಲಿಯಾಗಿದೆ. ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಸಹ ಯುದ್ಧ ಮಾಡ್ತದೆ. ಆದ್ರಿಂದ ಬ್ರಾಹ್ಮಣರ ಮಾಲೆ ತಯಾರಾಗೋದಿಲ್ಲ. ಇಂದು ಬಹಳ ಚೆನ್ನಾಗಿ ನೆನಪು ಮಾಡ್ತಾರೆ. ನಾಳೆ ದೇಹದ ಅಹಂಕಾರದಲ್ಲಿ ಈ ರೀತಿ ಬಂದ್ಬಿಡ್ತಾರೆ. ಹೇಗೆ ಗೂಳಿಯ ಸಮಾನ. ಗೂಳಿಗೆ ಬಹಳ ಅಹಂಕಾರವಿರ್ತದೆ. ಇದರಲ್ಲಿ ಒಂದು ಗಾದೆ ಮಾತಿದೆ, ಸುರಮಂಡಲದ ಸಂಗೀತವು ದೇಹಾಭಿಮಾನಿ ಹೋರಿಗೆ ಏನು ಗೊತ್ತು? ದೇಹಾಭಿಮಾನವು ಬಹಳ ಕೆಟ್ಟದ್ದಾಗಿದೆ. ಪರಿಶ್ರಮ ಪಡಬೇಕಾಗ್ತದೆ. ಶಿವ ತಂದೆಯಂತೂ ಹೇಳುತ್ತಾರೆ, ನಾನು ಬಹಳ ವಿಧೇಯ ಸೇವಕನಾಗಿದ್ದೇನೆ. ಅಂದರೆ ತಮ್ಮನ್ನ ಹೇಳಿಕೊಳ್ಳುವುದು ಸೇವಕ ಮತ್ತು ನಡೆಯುವುದು ರಾಜನಂತೆ ಎಂದಲ್ಲ. ಈ ರೀತಿಯಂತೂ ಇಲ್ಲ. ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಸತೋ ಪ್ರಧಾನರು ಅವಶ್ಯವಾಗಿ ಆಗಬೇಕಾಗಿದೆ. ಇದು ಬಹಳ ಸಹಜವಾಗಿದೆ. ಇದರಲ್ಲೇನೂ ಕಷ್ಟವಿಲ್ಲ. ಬಾಯಿಯಿಂದ ಏನನ್ನೂ ಮಾತನಾಡಬೇಕಾಗಿಲ್ಲ. ಎಲ್ಲಿಯೇ ಹೋಗಿ ಆದರೆ ಒಳಗೆ ತಂದೆಯನ್ನ ನೆನಪು ಮಾಡುತ್ತಿರಬೇಕು. ಇಲ್ಲಿ ಕುಳಿತುಕೊಂಡಾಗಷ್ಟೇ ತಂದೆಯ ಸಹಯೋಗ ನೀಡುತ್ತಾರೆಂದಲ್ಲ. ತಂದೆಯಂತೂ ಸಹಯೋಗ ನೀಡುವುದಕ್ಕಾಗಿಯೇ ಬಂದಿದ್ದಾರೆ. ನನ್ನ ಮಕ್ಕಳು ಎಲ್ಲಿಯೂ ತಪ್ಪು ಮಾಡಬಾರದೆಂದು ತಂದೆಗೆ ವಿಚಾರವಿರ್ತದೆ. ಮಾಯೆಯು ಇಲ್ಲಿಯೇ ಪೆಟ್ಟು ಕೊಡುತ್ತದೆ. ದೇಹಾಭಿಮಾನವು ಬಹಳ ಕೆಟ್ಟದ್ದಾಗಿದೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಒಮ್ಮೆಲೆ ಬಂದು ಕೆಸರಿನಲ್ಲಿ ಬಿದ್ದಿದ್ದೀರಿ. ತಂದೆ ತಿಳಿಸ್ತಾರೆ, ಇಲ್ಲಿಗೆ ಬಂದು ಕುಳಿತುಕೊಳ್ಳುತ್ತೀರೆಂದರೂ ಸಹ ಅತಿ ಪ್ರಿಯ ತಂದೆಯನ್ನ ನೆನಪು ಮಾಡಿ. ತಂದೆ ತಿಳಿಸ್ತಾರೆ, ನಾನೇ ಪತಿತ ಪಾವನನಾಗಿದ್ದೇನೆ. ನನ್ನನ್ನ ನೆನಪು ಮಾಡುವುದರಿಂದ ಈ ಯೋಗಾಗ್ನಿಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತದೆ.
ಯಾರಿಗೆ ಬೇಕಾದರೂ ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸುವಂತ ಸ್ಥಿತಿಯು ಮಕ್ಕಳಿಗೆ ಇನ್ನೂ ಬಂದಿಲ್ಲ. ಜ್ಞಾನದ ಕತ್ತಿಯಲ್ಲಿ ಯೋಗದ ಹೊಳಪಿರಬೇಕು. ಇಲ್ಲವೆಂದರೆ ಆ ಕತ್ತಿಯು ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಮೂಲ ಮಾತೆ ನೆನಪಿನ ಯಾತ್ರೆಯಾಗಿದೆ. ಅನೇಕ ಮಕ್ಕಳು ಉಲ್ಟಾ ಸುಲ್ಟಾ ವ್ಯವಹಾರಗಳಲ್ಲಿ ತೊಡಗಿರ್ತಾರೆ. ನೆನಪಿನ ಯಾತ್ರೆ ಮತ್ತು ವಿದ್ಯಾಭ್ಯಾಸ ಮಾಡುವುದೇ ಇಲ್ಲ. ಆದ್ದರಿಂದ ಇದರಲ್ಲಿ ಸಮಯವೂ ಸಿಗುವುದಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಹಾಗೆಯೇ ವ್ಯಾಪಾರ ವ್ಯವಹಾರಗಳ ಹಿಂದೆ ಹೋಗಿ ತಮ್ಮ ಪದವಿಯನ್ನೇ ಕಳೆದುಕೊಳ್ಳುವಂತ ಪರಿಶ್ರಮ ಪಡಬೇಡಿ. ವರ್ತಮಾನದ ಜೊತೆಗೆ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕಾಗಿದೆ ಅಲ್ಲವೇ? ಆದರೆ ಸತೋಪ್ರಧಾನರಾಗಬೇಕಾಗಿದೆ. ಇದರಲ್ಲಿಯೇ ಬಹಳ ಪರಿಶ್ರಮ ಇದೆ. ಬಹಳ ದೊಡ್ಡ ಮ್ಯೂಸಿಯಂ ಇತ್ಯಾದಿಗಳನ್ನ ಮಾಡುವವರಲ್ಲಿಯೂ ಸಹ ಕೆಲವರು ನೆನಪಿನ ಯಾತ್ರೆಯಲ್ಲಿ ಇರೋದಿಲ್ಲ. ತಂದೆ ತಿಳಿಸ್ತಾರೆ, ಬಡವರು ಬಂಧನದಲ್ಲಿ ಇರುವವರೇ ಹೆಚ್ಚಿನ ನೆನಪಿನ ಯಾತ್ರೆಯಲ್ಲಿ ಇರ್ತಾರೆ. ಕ್ಷಣ ಕ್ಷಣವೂ ತಂದೆಯ ನೆನಪು ಮಾಡ್ತಾ ಇರ್ತಾರೆ. ಬಾಬಾ ನಮ್ಮ ಈ ಬಂಧನವನ್ನ ಸಮಾಪ್ತಿ ಮಾಡಿ ಎನ್ನುತ್ತಾರೆ. ಅಬಲೆಯರ ಮೇಲೆ ಅತ್ಯಾಚಾರಗಳಾಗುತ್ತವೆ. ಇದೂ ಸಹ ಗಾಯನವಿದೆ. ನೀವು ಮಕ್ಕಳು ಬಹಳ ಮಧುರರಾಗಬೇಕಾಗಿದೆ. ಸತ್ಯ ವಿದ್ಯಾರ್ಥಿಗಳಾಗಿ. ಒಳ್ಳೆಯ ವಿದ್ಯಾರ್ಥಿಗಳು ಏಕಾಂತದಲ್ಲಿ ಉದ್ಯಾನವನದಲ್ಲಿ ಹೋಗಿ ಕುಳಿತು ಓದುತ್ತಾರೆ. ನಿಮಗೂ ಸಹ ತಂದೆ ತಿಳಿಸುವುದೇನೆಂದರೆ, ಬಲೆ ಎಲ್ಲಿಗೆ ತಿರುಗಾಡಲು ಹೋಗಿ, ಆದರೆ ಆಗಲೂ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ. ನೆನಪಿನ ಯಾತ್ರೆಯ ಉಮಂಗವನ್ನು ಇಟ್ಟುಕೊಳ್ಳಿ. ಆ ಧನವನ್ನ ಸಂಪಾದಿಸುವ ಹೋಲಿಕೆಯಲ್ಲಿ ಈ ಅವಿನಾಶಿ ಧನವು ಬಹಳ ಬಹಳ ಶ್ರೇಷ್ಠವಾಗಿದೆ. ಆ ವಿನಾಶಿ ಧನವಂತೂ ಸುಟ್ಟು ಭಸ್ಮವಾಗಲಿದೆ. ತಂದೆಗೆ ಗೊತ್ತಿದೆ, ಮಕ್ಕಳು ಪೂರ್ಣ ಸರ್ವೀಸ್ ಮಾಡುವುದಿಲ್ಲ. ಕಡಿಮೆ ನೆನಪಿನಲ್ಲಿ ಇರುತ್ತಾರೆ. ಯಾವ ಸತ್ಯ ಸೇವೆಯನ್ನ ಮಾಡಬೇಕೋ ಅದನ್ನು ಮಾಡುವುದಿಲ್ಲ. ಉಳಿದಂತೆ ಸ್ಥೂಲ ಸೇವೆಯಲ್ಲಿ ಗಮನವು ಹೊರಟು ಹೋಗುತ್ತದೆ. ಬಲೆ ನಾಟಕದ ಅನುಸಾರ ಆಗುತ್ತದೆ. ಆದರೆ ತಂದೆಯಂತೂ ಪುರುಷಾರ್ಥವನ್ನ ಮಾಡಿಸುತ್ತಾರಲ್ಲವೇ? ತಂದೆ ತಿಳಿಸ್ತಾರೆ, ಯಾವುದೇ ಕೆಲಸವನ್ನ ಮಾಡಿ ಬಟ್ಟೆಗಳನ್ನ ಹೊಲಿಯುತ್ತಿದ್ದರೂ ಸಹ ತಂದೆಯನ್ನು ನೆನಪು ಮಾಡಿ. ನೆನಪಿನಲ್ಲಿಯೇ ಮಾಯು ವಿಘ್ನವನ್ನ ಹಾಕುತ್ತದೆ. ತಂದೆ ತಿಳಿಸ್ತಾರೆ, ಶಕ್ತಿಶಾಲಿಗಳೊಂದಿಗೆ ಮಾಯೂ ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ. ತಂದೆ ತಮ್ಮ ಅನುಭವವನ್ನ ತಿಳಿಸ್ತಾರೆ, ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ಬಿಕಾರಿಯಿಂದ ರಾಜಕುಮಾರನ ಆಗುವವನಾಗಿದ್ದೇನೆ ಎಂಬುದೂ ಸಹ ನನಗೆ ಗೊತ್ತಿದೆ. ಆದರೂ ಸಹ ಮಾಯು ಎದುರಿಸುತ್ತದೆ. ಮಾಯು ಯಾರನ್ನೂ ಬಿಡುವುದಿಲ್ಲ. ಶಕ್ತಿಶಾಲಿಗಳ ಜೊತೆಯಂತೂ ಮಾಯು ಇನ್ನೂ ಹೆಚ್ಚಾಗಿ ಹೋರಾಡುತ್ತದೆ. ಕೆಲವು ಮಕ್ಕಳು ತಮ್ಮ ದೇಹದ ಅಹಂಕಾರದಲ್ಲಿ ಇರ್ತಾರೆ. ತಂದೆ ಎಷ್ಟೊಂದು ನಿರಹಂಕಾರಿಯಾಗಿರ್ತಾರೆ. ಆದ್ದರಿಂದ ನಾನು ಈ ಮಕ್ಕಳಿಗೆ ನಮಸ್ಕಾರ ಮಾಡುವ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಮನುಷ್ಯರಂತೂ ತಮ್ಮನ್ನು ಬಹಳ ಹಿರಿಯರೆಂದು ತಿಳಿಯುತ್ತಾರೆ. ಈ ದೇಹದ ಅಹಂಕಾರವನ್ನು ಬಿಡಬೇಕಾಗಿದೆ. ಬಾಬಾ ತಿಳಿಸ್ತಾರೆ, ಅನೇಕರಲ್ಲಿ ಅಹಂಕಾರದ ಭೂತವು ಕುಳಿತಿದೆ. ಆದ್ದರಿಂದಲೇ ತಂದೆ ತಿಳಿಸ್ತಾರೆ, ತಮ್ಮನ್ನ ಆತ್ಮನೆಂದು ತಿಳಿದು ನನ್ನನ್ನ ನೆನಪು ಮಾಡುತ್ತಾ ಇರಿ. ಇಲ್ಲಂತೂ ಮಕ್ಕಳಿಗೆ ಬಹಳ ಅವಕಾಶವಿದೆ. ತಿರುಗಾಡಲು ಚೆನ್ನಾಗಿದೆ, ಬಿಡುವೂ ಇದೆ. ಬಲೆ ತಿರುಗಾಡಿ. ಜೊತೆ ಜೊತೆಗೆ ಪರಸ್ಪರ ಒಬ್ಬರು ಇನ್ನೊಬ್ಬರೊಂದಿಗೆ ಎಷ್ಟು ಸಮಯ ನೆನಪಿನಲ್ಲಿ ಇದ್ದೆವು, ಮತ್ಯಾವ ಕಡೆಯೂ ಬುದ್ಧಿಯು ಹೋಗಲಿಲ್ಲವೇ ಎಂದು ಕೇಳುತ್ತಾ ಇರಿ. ಹೀಗೆ ಪರಸ್ಪರ ಜ್ಞಾನದ ಚರ್ಚೆ ಮಾಡಬೇಕು. ಬಲೆ ಸ್ತ್ರೀ ಪುರುಷರು ಬೇರೆ ಬೇರೆಯಾಗಿಯೇ ಕುಳಿತು ಚರ್ಚೆ ಮಾಡಬಹುದು. ಇಲ್ಲಿ ಏಕಾಂತವು ಬಹಳ ಚೆನ್ನಾಗಿದೆ. ಸನ್ಯಾಸಿಗಳು ಸಹ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಯಾರು ಸತೋ ಪ್ರಧಾನ ಸನ್ಯಾಸಿಗಳಿದ್ದಾರೋ ಅವರು ಬಹಳ ನಿರ್ಭಯರಾಗಿದ್ದರು. ಯಾವುದೇ ಕಾಡು ಪ್ರಾಣಿಗಳಿಗೂ ಸಹ ಹೆದರುತ್ತಿರಲಿಲ್ಲ. ಅವರ ನಶೆಯಲ್ಲಿ ಇದ್ದರು. ಈಗಂತೂ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ. ಪ್ರತಿಯೊಂದು ಧರ್ಮವು ಸ್ಥಾಪನೆಯಾದಾಗ ಮೊದಲು ಸತೋ ಪ್ರಧಾನವಾಗಿರುತ್ತದೆ, ನಂತರ ರಜೋ ತಮೋದಲ್ಲಿ ಬರುತ್ತವೆ. ಯಾವ ಸನ್ಯಾಸಿಗಳು ಸತೋ ಪ್ರಧಾನರಾಗಿದ್ದರೋ ಅವರು ಬ್ರಹ್ಮ ತತ್ವದ ನಶೆಯಲ್ಲಿ ಮಸ್ತರಾಗಿದ್ರು. ಅವರಲ್ಲಿ ಬಹಳ ಆಕರ್ಷಣೆ ಇರ್ತಿತ್ತು. ಆದ್ದರಿಂದ ಗ್ರಾಮಸ್ಥರು ಅಲ್ಲಿಗೆ ಹೋಗಿ ಭೋಜನವನ್ನ ತಲುಪಿಸುತ್ತಿದ್ರು. ದಿನ ಪ್ರತಿದಿನ ತಮೋ ಪ್ರಧಾನವಾಗ್ತಾ ಆ ಶಕ್ತಿಯು ಕಡಿಮೆಯಾಗತ್ತೆ. ಅಂದಾಗ ತಂದೆ ಸಲಹೆ ನೀಡ್ತಾರೆ, ಇಲ್ಲಿ ಮಕ್ಕಳಿಗೆ ತಮ್ಮ ಉನ್ನತಿ ಮಾಡಿಕೊಳ್ಳಲು ಬಹಳ ಅವಕಾಶವಿದೆ.
ಇಲ್ಲಿ ನೀವು ಬರುವುದೇ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ. ಕೇವಲ ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಸಂಪಾದನೆ ಆಗುವುದಿಲ್ಲ. ತಂದೆಯನ್ನ ನೆನಪು ಮಾಡಿದಾಗಲೇ ಸಂಪಾದನೆಯಾಗುವುದು. ತಂದೆಯು ಆಶೀರ್ವಾದ ಮಾಡಿ ಬಿಡುತ್ತಾರೆಂದು ತಿಳಿಯಬೇಡಿ. ಸಾಧು ಸಂತರು ಆಶೀರ್ವಾದ ಮಾಡ್ತಾರೆ, ಆದ್ರೆ ನೀವು ಕೆಳಗಿಳಿಯಲೇಬೇಕಾಗಿದೆ. ಅದರಿಂದೇನೂ ಆಗುವುದಿಲ್ಲ. ಆದ್ದರಿಂದ ಈಗ ತಂದೆ ತಿಳಿಸ್ತಾರೆ, ಜಿನ್ನಿನ ತರಹ ಆಗಿ ತಮ್ಮ ಬುದ್ಧಿಯೋಗವನ್ನ ಪರಂಧಾಮದ ಕಡೆ ಜೋಡಿಸಿ. ಜಿನ್ನಿನ ಕತೆ ಇದೆ ಅಲ್ಲವೇ? ನನಗೆ ಕೆಲಸ ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ನುಂಗಿಬಿಡುತ್ತೇನೆ ಎಂದು ಜಿನ್ ಹೇಳಿತು. ಹಾಗೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ನಿಮಗೆ ಆದೇಶ ನೀಡ್ತೇನೆ. ನೀವು ನೆನಪಿನಲ್ಲಿ ಇದ್ದರೆ ನಿಮ್ಮ ದೋಣಿಯು ಪಾರಾಗಿ ಬಿಡುತ್ತದೆ. ನೀವು ಖಂಡಿತ ಸತೋಪ್ರಧಾನರಾಗಬೇಕಾಗಿದೆ. ಮಾಯೆಯು ಎಷ್ಟೇ ತಲೆ ಕೆಡಿಸಲಿ, ಆದರೆ ನಾವಂತೂ ಶ್ರೇಷ್ಠ ತಂದೆಯನ್ನ ನೆನಪು ಮಾಡುತ್ತೇವೆ. ಹೀಗೆ ಆಂತರಿಕವಾಗಿ ತಂದೆಯ ಮಹಿಮೆ ಮಾಡುತ್ತಾ ತಂದೆಯನ್ನ ನೆನಪು ಮಾಡುತ್ತಾ ಇರಿ. ಯಾವುದೇ ಮನುಷ್ಯರನ್ನ ನೆನಪು ಮಾಡಬೇಡಿ. ಭಕ್ತಿ ಮಾರ್ಗದ ಪದ್ಧತಿಗಳು ಜ್ಞಾನ ಮಾರ್ಗದಲ್ಲಿ ಇಲ್ಲ. ತಂದೆ ಶಿಕ್ಷಣವನ್ನ ಕೊಡ್ತಾರೆ. ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಹೋಗಬೇಕಾಗಿದೆ. ಮೂಲ ಮಾತೆ ಇದಾಗಿದೆ. ಸತೋಪ್ರಧಾನರಾಗಬೇಕಾಗಿದೆ. ತಂದೆ ಆದೇಶ ಸಿಗುತ್ತದೆ. ನೀವು ತಿರುಗಾಡಲು ಹೋಗುತ್ತೀರಿ ಎಂದರೂ ಸಹ ನೆನಪಿನಲ್ಲಿ ಇರಿ. ಆಗ ಮನೆಯ ನೆನಪೂ ಇರುವುದು, ರಾಜಧಾನಿಯ ನೆನಪೂ ಇರುವುದು. ನೆನಪಿನಲ್ಲಿ ಕುಳಿತಿದ್ದಂತೆಯೇ ಕೆಳಗೆ ಬಂದು ಬಿಡುವುದಲ್ಲ. ಹಾಗಿದ್ದರೆ ಅದು ಹಠಯೋಗವಾಗಿ ಬಿಡುತ್ತದೆ. ಇದು ನೇರ ಮಾತಾಗಿದೆ. ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಕೆಲವು ಮಕ್ಕಳು ಕುಳಿತಿದ್ದಂತೆಯೇ ಬೀಳುತ್ತಾರೆ. ತಂದೆ ತಿಳಿಸ್ತಾರೆ, ನಡೆದಾಡುತ್ತಾ ತಿರುಗಾಡುತ್ತಾ ತಿನ್ನುತ್ತಾ ಕುಡಿಯುತ್ತಲೂ ನೆನಪು ಮಾಡಿ. ನೆನಪಿನಲ್ಲಿ ಕುಳಿತಿದ್ದಂತೆಯೇ ಆ ಸ್ಥಿತಿಯಿಂದ ಕೆಳಗೆ ಬಂದು ಬಿಡುವುದಲ್ಲ. ಇದರಿಂದ ನಿಮ್ಮ ಪಾಪಗಳು ಪರಿಹಾರ ಆಗೋದಿಲ್ಲ. ಮಾಯೆ ವಿಘ್ನ ಈ ರೂಪದಲ್ಲಿಯೂ ಬರುತ್ತದೆ. ಈ ಭೋಗ ಇಡುವ ಪದ್ಧತಿಯಾಗಿದೆ. ಇದರಲ್ಲಿ ಮತ್ತೇನೂ ಇಲ್ಲ. ಆದರೆ ಇದರಲ್ಲಿಯೂ ಕೂಡ ಮಾಯೆ ವಿಘ್ನ ಬೀಳಿಸತ್ತೆ. ಇದು ಜ್ಞಾನವೂ ಅಲ್ಲ, ಯೋಗವೂ ಅಲ್ಲ, ಸಾಕ್ಷಾತ್ಕಾರದ ಅವಶ್ಯಕತೆಯೂ ಇಲ್ಲ. ಯಾರಿಗೆ ಸಾಕ್ಷಾತ್ಕಾರವಾಯಿತೋ ಅವರು ಇಂದು ಇಲ್ಲ. ಮಾಯೆಯು ಬಹಳ ಪ್ರಬಲವಾಗಿದೆ. ಆದ್ದರಿಂದ ಎಂದೂ ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಟುಕೊಳ್ಳಬಾರದು. ಇದರಲ್ಲಿ ಸತೋಪ್ರಧಾನರಾಗಲು ಕೇವಲ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ನಾಟಕದ ರಹಸ್ಯವನ್ನ ನೀವು ತಿಳಿದುಕೊಂಡಿದ್ದೀರಿ. ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ಇದು ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಅಂದಾಗ ಇದನ್ನು ತಿಳಿಯಬೇಕು ಮತ್ತು ತಂದೆಯು ಯಾವ ಆದೇಶವನ್ನ ನೀಡುತ್ತಾರೆಯೋ ಅದರಂತೆ ನಡೆಯಬೇಕಾಗಿದೆ. ನಾವು ಪುನಃ ರಾಜಯೋಗವನ್ನ ಕಲಿಯಲು ಬಂದಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಇದು ಭಾರತದ ಮಾತೇ ಆಗಿದೆ. ಏಕೆಂದರೆ ಈ ಭಾರತವೇ ತಮೋಪ್ರಧಾನವಾಗಿದೆ ಮತ್ತೆ ಇದೇ ಸತೋಪ್ರಧಾನವಾಗಬೇಕಾಗಿದೆ. ತಂದೆ ಭಾರತದಲ್ಲಿಯೇ ಬಂದು ಎಲ್ಲರ ಸದ್ಗತಿ ಮಾಡ್ತಾರೆ. ಇದು ಬಹಳ ವಿಚಿತ್ರವಾದ ಆಟವಾಗಿದೆ. ಈಗ ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ತಮ್ಮನ್ನ ಆತ್ಮನೆಂದು ತಿಳಿಯಿರಿ. ನೀವು 84 ಜನ್ಮಗಳ ಚಕ್ರವನ್ನ ಸುತ್ತುತ್ತಾ ಪೂರ್ಣ 5000 ವರ್ಷಗಳು ಆಗಿದೆ. ಈಗ ಮತ್ತೆ ಹಿಂತಿರುಗಿ ಹೋಗಬೇಕಾಗಿದೆ. ಈ ಮಾತುಗಳನ್ನ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ನೀವು ಮಕ್ಕಳಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ನಿಶ್ಚಯ ಬುದ್ಧಿಯವರಾಗುತ್ತಾ ಹೋಗುತ್ತಾರೆ. ಇದು ಬೇಹದ್ದಿನ ಪಾಠಶಾಲೆಯಾಗಿದೆ. ಇದು ಮಕ್ಕಳಿಗೆ ಗೊತ್ತಿದೆ. ನಮಗೆ ಬೇಹದ್ದಿನ ತಂದೆ ಓದಿಸ್ತಾರೆ. ಅವರು ಶಿಕ್ಷಕರೂ ಆಗಿದ್ದಾರೆ. ಬಹಳ ದೊಡ್ಡ ಮಾಲೀಕರಾಗಿದ್ದಾರೆ. ಬಹಳ ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ. ಕೆಲವರು ಒಳ್ಳೊಳ್ಳೆಯ ಮಕ್ಕಳು ಸಹ ಆರಾಮಾಗಿ 6 ಗಂಟೆಯವರೆಗೂ ಮಲಗಿರ್ತಾರೆ. ಮಾಯು ಒಮ್ಮೆಲೆ ಕಿವಿಯನ್ನು ಹಿಡಿದು ಬಿಡುತ್ತದೆ. ಆರಂಭದಲ್ಲಿ ನೀವು ಬಟ್ಟಿಯಲ್ಲಿ ಇದ್ದಾಗ ಮಮ್ಮ ಬಾಬಾರವರು ಸಹ ಎಲ್ಲಾ ಸೇವೆಯನ್ನ ಮಾಡ್ತಾ ಇದ್ರು. ನಾವು ಎಂತಹ ಕರ್ಮವನ್ನ ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರೂ ಮಾಡುತ್ತಾರೆ. ತಂದೆ ತಿಳಿದುಕೊಂಡಿದ್ದಾರೆ. ಮಹಾರಥಿ, ಕುದುರೆ ಸವಾರರು, ಕಾಲಾಳುಗಳು ಎಲ್ಲರೂ ಇಲ್ಲಿ ನಂಬರ್ವಾರ್ ಇದ್ದಾರೆ. ಕೆಲವು ಮಕ್ಕಳು ಬಹಳ ಆರಾಮವಾಗಿ ಇದ್ದಾರೆ. ಯಾರಾದರೂ ಎಲ್ಲಿದ್ದಾರೆಂದು ಕೇಳಿದರೆ ಅವರು ಇಲ್ಲವೆಂದು ಹೇಳಿಬಿಡುತ್ತಾರೆ.
ಆದರೆ ಒಳಗೆ ಮಲಗಿರುತ್ತಾರೆ. ಏನೇನೋ ನಡೆಯುತ್ತಿರುತ್ತದೆ. ತಂದೆ ತಿಳಿಸ್ತಾರೆ, ಇನ್ನು ಯಾರೂ ಸಹ ಸಂಪೂರ್ಣರಾಗಿಲ್ಲ. ಕೆಲವರಂತೂ ಎಷ್ಟೊಂದು ಸೇವಾ ಭಂಗವನ್ನ ಮಾಡಿಬಿಡ್ತಾರೆ. ಇಲ್ಲವೆಂದರೆ ತಂದೆಗಾಗಿ ಗಾಯನವಿದೆ. ನೀವು ನಿಮ್ಮನ್ನ ತಿರಸ್ಕಾರವಾದರೂ ಮಾಡಿ, ಪ್ರೀತಿಯಾದರೂ ಮಾಡಿ, ನಾವು ನಿಮ್ಮ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ಇಲ್ಲಿ ಕೆಲವರು ಚಿಕ್ಕ ಮಾತಿಗೂ ಸಹ ಮುನಿಸಿಕೊಳ್ಳುತ್ತಾರೆ. ಯೋಗವು ಬಹಳ ಕಡಿಮೆ ಇದೆ. ತಂದೆ ಮಕ್ಕಳಿಗೆ ಎಷ್ಟೊಂದು ತಿಳಿಸ್ತಾ ಇರ್ತಾರೆ. ಆದರೆ ಕೆಲವರಲ್ಲಿ ಪತ್ರವನ್ನ ಬರೆಯುವಷ್ಟು ಶಕ್ತಿ ಇಲ್ಲ. ಯೋಗವಿದ್ದರೆ ಬರೆಯುವುದಕ್ಕೂ ಶಕ್ತಿ ತುಂಬುವುದು. ತಂದೆ ತಿಳಿಸ್ತಾರೆ, ಗೀತೆಯ ಭಗವಂತನು ಶಿವನಾಗಿದ್ದಾರೆಯೇ ಹೊರತು ಶ್ರೀಕೃಷ್ಣ ಅಲ್ಲ ಎಂಬುದನ್ನ ಚೆನ್ನಾಗಿ ಸಿದ್ಧ ಮಾಡಿ. ತಂದೆ ಬಂದು ನೀವು ಮಕ್ಕಳಿಗೆ ಎಲ್ಲಾ ಮಾತುಗಳ ಅರ್ಥವನ್ನ ತಿಳಿಸ್ಕೊಡ್ತಾರೆ. ಮಕ್ಕಳಿಗೆ ಇಲ್ಲಿಯವರೆಗೆ ನಶೆ ಇರುತ್ತದೆ. ಮತ್ತೆ ಹೊರಗೆ ಹೋದಾಗ ಸಮಾಪ್ತಿಯಾಗಿ ಬಿಡತ್ತೆ. ಸಮಯವನ್ನ ಬಹಳ ವ್ಯರ್ಥವಾಗಿ ಕಳೀತಾರೆ. ಸಂಪಾದನೆ ಮಾಡಿ ಯಜ್ಞಕ್ಕೆ ಕೊಡಬೇಕೆಂದು ವಿಚಾರವನ್ನಿಟ್ಟುಕೊಂಡು ಸಮಯವನ್ನ ವ್ಯರ್ಥ ಮಾಡಬಾರದು. ತಂದೆ ತಿಳಿಸ್ತಾರೆ, ನಾನಂತೂ ನೀವು ಮಕ್ಕಳ ಕಲ್ಯಾಣ ಮಾಡುವುದಕ್ಕಾಗಿ ಬಂದಿದ್ದೇನೆ. ಆದರೆ ನೀವು ನೋಡಿ ತಮಗೆ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಿದ್ದೀರಿ. ಕಲ್ಪದ ಹಿಂದೆ ಯಜ್ಞದಲ್ಲಿ ಯಾರು ಸಹಯೋಗ ಕೊಟ್ಟಿದ್ದರೋ ಅವರೇ ಈಗ ಕೊಡ್ತಾರೆ. ಸೇವೆ ಮಾಡ್ತಾ ಇರ್ತಾರೆ. ಇವರು ಮಾಡಲಿ ಅವರು ಮಾಡಲಿ ಎಂದು ನೀವೇಕೆ ತಲೆ ಕೆಡಿಸಿಕೊಳ್ಳುತ್ತೀರಿ? ನಾಟಕದಲ್ಲಿ ನಿಗದಿಯಾಗಿದೆ. ಕಲ್ಪದ ಹಿಂದೆ ಬೀಜವನ್ನ ಬಿತ್ತಿದ್ದಾರೆಯೋ ಅವರು ಈಗಲೂ ಬಿತ್ತುತ್ತಾರೆ. ನೀವು ಯಜ್ಞದ ಚಿಂತನೆ ಮಾಡಬೇಡಿ. ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳಿ. ತಮಗೆ ಸಹಯೋಗವನ್ನ ಕೊಟ್ಟುಕೊಳ್ಳಿ. ಭಗವಂತನಿಗೆ ನೀವು ಸಹಯೋಗ ಕೊಡುತ್ತೀರೇನು? ಭಗವಂತನಿಂದ ನೀವು ಸಹಾಯವನ್ನ ಪಡೆಯುತ್ತೀರೋ ಅಥವಾ ನೀವು ಸಹಯೋಗವನ್ನ ಪಡೆಯುತ್ತೀರೋ? ನಾವು ಸಹಯೋಗ ಕೊಡುತ್ತೇವೆಂಬ ವಿಚಾರವು ಎಂದೂ ಬರಬಾರದು. ತಂದೆ ತಿಳಿಸ್ತಾರೆ, ಮುದ್ದಾದ ಮಕ್ಕಳೇ, ತಮ್ಮನ್ನಾತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗತ್ತೆ. ಈಗ ನೀವು ಸಂಗಮಯುಗದಲ್ಲಿ ನಿಂತಿದ್ದೀರಿ. ಸಂಗಮಯುಗದಲ್ಲಿಯೇ ನೀವು ಎರಡೂ ಕಡೆ ನೋಡಬಹುದು. ಎಷ್ಟೊಂದು ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಆದ್ದರಿಂದ ಇಡೀ ದಿನ ನಿಮ್ಮ ಬುದ್ಧಿ ಸಂಗಮಯುಗದಲ್ಲಿ ಇರಬೇಕು. ತಂದೆ ನಮ್ಮನ್ನ ಹೇಗಿದ್ದವರನ್ನ ಹೇಗೆ ಮಾಡ್ತಾರೆ? ತಂದೆ ಪಾತ್ರ ಎಷ್ಟು ಅದ್ಭುತವಾಗಿದೆ. ತಿರುಗಾಡಿ ಸುತ್ತಾಡಿ, ಆದರೆ ನೆನಪಿನ ಯಾತ್ರೆಯಲ್ಲಿ ಇರಿ. ಅನೇಕ ಮಕ್ಕಳು ಸಮಯವನ್ನ ವ್ಯರ್ಥವಾಗಿ ಕಳೀತಾರೆ. ನೆನಪಿನ ಯಾತ್ರೆಯಿಂದಲೇ ದೋಣಿ ಪಾರಾಗಬೇಕಾಗಿದೆ. ಕಲ್ಪದ ಹಿಂದೆಯೂ ಸಹ ಮಕ್ಕಳಿಗೆ ಇದೇ ರೀತಿ ತಿಳಿಸಿದ್ದೆನು. ಈ ನಾಟಕವು ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಏಳುತ್ತಾ ಕುಳಿತುಕೊಳ್ಳುತ್ತಾ ಇಡೀ ಕಲ್ಪವೃಕ್ಷ ಬುದ್ಧಿಯಲ್ಲಿ ಇರಲಿ. ಇದು ವಿದ್ಯೆ ಆಗಿದೆ. ಲೌಕಿಕ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ, ಆದರೆ ವಿದ್ಯಾಭ್ಯಾಸಕ್ಕಾಗಿ ಸಮಯವನ್ನು ತೆಗೆಯಲೇಬೇಕು. ಮಧುರ ತಂದೆ ಸ್ವರ್ಗವನ್ನ ನೆನಪು ಮಾಡಿ, ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಅಂತಿಮ ಗತಿ ಸೋಗತಿ ಆಗಿಬಿಡುವುದು. ಬಾಬಾ, ನಾನು ತಮ್ಮ ಬಳಿ ಬಂದು ಬಿಡುವೆನು. ಹೀಗೆ ತಂದೆ ನೆನಪಿನಲ್ಲಿ ಶ್ವಾಸವೂ ಸಹ ಸುಖ ಕೊಡುವಂಥದ್ದಾಗಿ ಬಿಡುವುದು. ಬ್ರಹ್ಮಜ್ಞಾನಿಗಳ ಶ್ವಾಸವು ಸುಖದ ಶ್ವಾಸವಾಗಿ ಬಿಡುವುದು. ಬ್ರಹ್ಮ ತತ್ವದ ನೆನಪಿನಲ್ಲಿಯೇ ಇರ್ತಾರೆ. ಆದರೆ ಬ್ರಹ್ಮಲೋಕದಲ್ಲಿ ಯಾರೂ ಹೋಗುವುದಿಲ್ಲ. ತಾವಾಗಿಯೇ ಶರೀರ ಬಿಡಬಹುದು. ಕೆಲವರು ಉಪವಾಸವಿದ್ದು ಶರೀರವನ್ನ ಬಿಟ್ಟು ಬಿಡುತ್ತಾರೆ. ಅಂತವರು ದುಃಖಿಯಾಗಿ ಮರಣ ಹೊಂದುತ್ತಾರೆ. ಇಲ್ಲಿ ತಂದೆ ತಿಳಿಸ್ತಾರೆ, ಮಕ್ಕಳೇ, ತಿನ್ನಿರಿ ಕುಡಿಯಿರಿ, ತಂದೆಯನ್ನ ನೆನಪು ಮಾಡಿ, ಆಗ ಅಂತಮತಿ ಸೋಗತಿ ಆಗಿಬಿಡುವುದು. ಈ ಶರೀರವನ್ನು ಬಿಡಲೇಬೇಕಾಗುತ್ತದೆ ಅಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಸದಾ ನೆನಪಿರಲಿ, ಯಾವ ಕರ್ಮವನ್ನ ನಾವು ಮಾಡುತ್ತೇವೆಯೋ ನಮ್ಮನ್ನ ನೋಡಿ ಅನ್ಯರೂ ಮಾಡುತ್ತಾರೆ. ಸೇವಾ ಭಂಗ ಆಗುವಂತಹ ವಿಶ್ರಾಂತ ಪ್ರಿಯರಾಗಬಾರದು. ಬಹಳ ನಿರಹಂಕಾರಿಯಾಗಿರಬೇಕು. ತಮಗೆ ತಾವೇ ಸಹಯೋಗ ನೀಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ನೆನಪಿನ ಯಾತ್ರೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ
ಸಮಯವೇ ಸಿಗದಷ್ಟು ಉದ್ಯೋಗ ವ್ಯವಹಾರದಲ್ಲಿ ತತ್ಪರರಾಗಿ ಬಿಡಬಾರದು. ದೇಹಾಭಿಮಾನವು ಬಹಳ ಕೆಟ್ಟದ್ದಾಗಿದೆ. ಇದನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ. ವರದಾನ: ಯಾವುದೇ ಮಾತು ಕಲ್ಯಾಣದ ಭಾವನೆಯಿಂದ ನೋಡುವ ಮತ್ತು ಕೇಳುವಂತವರು ಪರದರ್ಶನ ಮುಕ್ತ ಆಗಿರಿ. ಸಂಘಟನೆ ಎಷ್ಟು ದೊಡ್ಡದಾಗುತ್ತಾ ಹೋಗುವುದು, ಮಾತುಗಳು ಸಹ ಅಷ್ಟೇ ದೊಡ್ಡದಾಗಿರುವುದು. ಆದರೆ ನಿಮ್ಮ ಸುರಕ್ಷತೆ ಯಾವಾಗ ಇರುವುದೆಂದರೆ, ಯಾವಾಗ ನೋಡುತ್ತಿದ್ದರೂ ನೋಡದಂತೆ, ಕೇಳುತ್ತಿದ್ದರೂ ಕೇಳದಂತೆ ತಮ್ಮ ಸ್ವಚಿಂತನೆಯಲ್ಲಿ ಇರುವಿರಿ. ಆಗ ಸ್ವಚಿಂತನೆ ಮಾಡುವಂತ ಆತ್ಮ ಪರದರ್ಶನದಿಂದ ಮುಕ್ತವಾಗಿ ಬಿಡುವುದು. ಒಂದು ವೇಳೆ ಯಾವುದೇ ಕಾರಣದಿಂದ ಕೇಳಬೇಕಾಗಿ ಬರುವುದೆಂದರೆ ತಮಗೆ ತಮ್ಮನ್ನು ಜವಾಬ್ದಾರರೆಂದು ತಿಳಿದುಕೊಳ್ಳುವಿರಿ. ಆಗ ಮೊದಲು ನಿಮ್ಮ ಬ್ರೇಕ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ನೋಡಿದಿರಿ, ಕೇಳಿದಿರಿ, ಎಲ್ಲಿಯವರೆಗೆ ಆಗುವುದೋ ಅಲ್ಲಿಯವರೆಗೆ ಕಲ್ಯಾಣ ಮಾಡಿದಿರಿ, ನಂತರ ಫುಲ್ ಸ್ಟಾಪ್. ಸ್ಲೋಗನ್: ತಮ್ಮ ಸಂತುಷ್ಟ ಖುಷಿಯ ಜೀವನದಿಂದ ಪ್ರತಿ ಹೆಜ್ಜೆಯಲ್ಲಿ ಸೇವೆ ಮಾಡುವಂತವರೇ ಸತ್ಯ ಸೇವಾಧಾರಿಗಳು ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.